ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದ್ದೀನಿ. ಹೇಳಿದ್ನಲ್ಲ ಇನ್ಮೇಲೆ ಕಂಟಿನ್ಯೂ ವೀಡಿಯೋಸ್ ಹಾಕ್ತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ತಡ ಮಾಡ್ತಾ ಇಲ್ಲ, ಡೈಲಿ ಬ್ಲಾಗ್ನ ಹಾಕೋಣ ಅಂತೇಳಿ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಟೈಮ್ ಬಂದು 10 ಗಂಟೆ, ಇನ್ನೂ ತಿಂಡಿ ಮಾಡಿಲ್ಲ. ಇವತ್ತು ಸಂಡೇ ಆಗಿರೋ ಕಾರಣ ತುಂಬ ಲೇಟಾಗಿದ್ವಿ. 9:30ಗೆ ಎದ್ದೊಳ್ತೀವಿ, ಇಲ್ಲ 10 ಗಂಟೆಗೆ ಎದ್ದೊಳ್ತೀವಿ. ಬಟ್ ಆದರೆ ಇವತ್ತು ಸ್ವಲ್ಪ ಅರ್ಧ ಗಂಟೆ ಬೇಗ ಎದ್ವಿ. ಈಗ 10 ಗಂಟೆ ಆಗಿದೆ. ಈಗ ತಿಂಡಿ ಮಾಡಬೇಕು, ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಜೀರಾ ರೈಸ್ ಮಾಡೋಣ ಅಂದ್ಕೊಂಡೆ. ರಾತ್ರಿ ದಾಲ್ ಮಾಡಿದ್ದೆ, ಸೊ ಅದೇ ಉಳಿದಿದೆ. ಅದಕ್ಕೆ ಜೀರಾ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈಗ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ನಿನ್ನೆ ಮಳೆ ಬಂದು ಹೋಗಿತ್ತಲ್ಲ, ಸೊ ಹೊರಗೆ ಹೇಗಿದೆ ಅಂತೇಳಿ ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ. ಹಾಗೆ ಯಾರ್ಯಾರು ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಸೆಲೆಕ್ಟ್ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಮೊದಲಿಗೆ ಸಿಗುತ್ತೆ. ಯಾಕೋ ಗೊತ್ತಿಲ್ಲ, ನೀವು ಯಾರೋ ಲೈಕೇ ಕೊಡ್ತಿಲ್ಲ ಕಣ್ರಪ್ಪ, ಲೈಕ್ ಕೊಡಿ, ಓಕೆನಾ? ಬನ್ನಿ ಹೊರಗೆ ಹೇಗಿದೆ ಅಂತೇಳಿ ವಾತಾವರಣ ತೋರಿಸ್ತೀನಿ. ನೋಡಿ ಹೊರಗಡೆ ವಾತಾವರಣ ಹೇಗಿದೆ ಅಂಥೇಳಿ. ದನಗಳು ನೋಡಿ ಹಿಂಗೆ ಮೇಯಕ್ಕೆ ಹೋಗಿದ್ದಾವೆ. ನೆನೆ ಮಳೆ ಬಂದು ಗಾಳಿ ಬೀಸಿ ಎಲ್ಲ ಬಗೋಗಿತ್ತು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ ದನ. ನೀರು ನೋಡಿ ಹೇಗೆ ನಿಂತಿದೆ, ತುಂಬ ಚೆನ್ನಾಗಿ ಮಳೆ ಹುಯ್ತು ನೆನ್ನೆ. ಸಿಕ್ಕಾಪಟ್ಟೆ ಬಿಸಿಲು ಬಂದಿದೆಯಲ್ಲ, ವಾತಾವರಣ ಚೆನ್ನಾಗಿದೆ. ಇವಾಗ ರಾತ್ರಿ ಫುಲ್ ಸ್ವಲ್ಪ ಚಳಿ ಇತ್ತು, ಮಳೆ ಹುಯ್ದಿದ್ದ ಕಾರಣ ಏನೋ ಸ್ವಲ್ಪ ಚಳಿ ಇತ್ತು. ನೋಡಿ ನಾನು ಗಿಡ ಯಾಕೆ ಬೆಳೆಸೋದಿಲ್ಲ ಅಂದರೆ ದನ ಎಲ್ಲ ತಿಂದ್ಬಿಡ್ತಾವೆ ಕಣ್ರಿ, ಅದಕ್ಕೆ ಬೆಳೆಸಲ್ಲ. ಯಾಕೆಂದರೆ ಒಂದು ಗಿಡ ಕೂಡ ಬಿಡೋಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಆಗಿತ್ತು ನೋಡಿದ್ರಲ್ಲ, ಗಿಡ ಎಲ್ಲ ತಿಂದ್ಬಿಟ್ಟಿದ್ದಾವೆ. ಬೇಜಾರಾಗ್ಬಿಡುತ್ತೆ ಆ ಥರ ತಿಂದಾಗ. ಕಷ್ಟಪಟ್ಟು ಬೆಳೆಸಿರ್ತೀವಿ, ಈ ಥರ ದನ ಎಲ್ಲ ತಿಂದಾಗ ಬೇಜಾರಾಗುತ್ತಲ್ವ, ಅದಕ್ಕೆ ಬೆಳೆಸಲ್ಲ ನಾನು. ಇಲ್ಲೆಲ್ಲೂ ಗಿಡನೂ ಕೂಡ ಹಾಕೋದಿಲ್ಲ. ಇದೊಂದು ಸೈಡ್ ಮಾತ್ರ ತಿಂದಿಲ್ಲ, ಹಾಗೇ ಇದೆ. ಅದು ತಿನ್ನೋಕೆ ಬಿಡೋದಿಲ್ಲ. ಈ ಥರ ಕಟ್ಟಿರೋದ್ರಿಂದ ಸ್ವಲ್ಪ ಕಡಿಮೆ ಈ ಕಡೆ ಬಾಯಿ ಹಾಕೋದಿಲ್ಲ, ಅಂದರೆ ತಿಂದೇ ಬಿಡ್ತವೆ. ನೋಡ್ಬೋದು ಈಗ ಹೇಗಿದೆ ಅಂತ. ಸೊ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನನ್ನ ಮಗಳು ನೋಡಿ ಒಳಗಡೆ ಹೋಗಿದ್ದಾಳೆ. ಚಿನ್ನಿ ಹಾಯ್ ಹೇಳೊಂದು. ಎಲ್ಲರೂ ಹೇಗಿದ್ದೀರಾ? ಹಂಗೆ ಹೇಳಬೇಕು. ಚೆನ್ನಾಗಿದ್ದೀರಾ? ನೋಡಿ ನನ್ನ ಮಗಳು ಕುಣಿತಾ ಇದ್ದಾಳೆ. ಸಾಕು ಸಾಕು. ಕಾಫಿ ಕುಡ್ದ್ಯಾ? ಎಲ್ಲಿ ಕುಡ್ದೆ? ಮತ್ತು ಅಲ್ಲೇ ಇದೆಯಲ್ಲ ಲೋಟದಲ್ಲಿ, ಕುಡಿಬೇಕಲ್ವ ನೀನು? ಹೋಗಿ ಪೂರ್ತಿ ಕುಡ್ಕೊ ಹೋಗೋ. ಜೀರಾ ರೈಸ್ಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಬೇಳೆ ನೋಡಿ, ಬೇಳೆ ದಾಲ್ ಇತ್ತು, ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಇವಾಗ ರೆಸಿಪಿನ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಗ್ಯಾಸ್ ಹಚ್ಚಿಟ್ಕೊಂಡಿದ್ದೀನಿ, ನೋಡ್ಬೋದು. ಒಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರ್ಬೇಕಂದ್ರೆ, ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ತುಪ್ಪ ಹಾಕಿದ್ರೆ ಚೆನ್ನಾಗಾಗತ್ತಲ್ವ. ಸೊ ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಾಗುತ್ತೆ ಜೀರಾ ರೈಸು. ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕೋತೀನಿ ನಾನು. ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಅಷ್ಟರಲ್ಲಿ ನಾವು ಸ್ಪೈಸಸ್ ಬೇಕಲ್ಲ, ಒಂದು ಮೊಗ್ಗಿಟ್ಕೋತಾ ಇದ್ದೀನಿ. ಎಣ್ಣೆ ತುಂಬ ಅಂದರೆ ತುಪ್ಪ ಎಣ್ಣೆ ಬಿಸಿಯಾಗಿದೆ. ಸೊ ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ, ಸ್ಪೈಸಸ್ಸು. ಚಕ್ಕೆ, ಲವಂಗ, ಮೊಗ್ಗು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಾ ಹಾಕ್ಕೊಂಡಿದ್ದೀನಿ. ಹಾಗೆ ಚೂರು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಜೀರಾ ರೈಸ್ಗೆ ಜೀರಾ ಅಕ್ಕಿನೇ ಹಾಕೋತಾ ಇದ್ದೀನಿ, ನೋಡ್ಬೋದು. ಈ ರೀತಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಕ್ಕಿನ. ಅದು ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಟೇಸ್ಟು. ಸಿಂಪಲಾಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಮೆಲ್ ಘಮ ಘಮ್ ಅಂತ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ, ಏಕೆಂದರೆ ಅಕ್ಕಿ ಅನ್ನ ಉದುದ್ರಾಗಿ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಇಲ್ಲ, ಚೂರು.
ನಾನು ಒಂದು ಲೋಟಕ್ಕೆ 1.5 ಲೋಟ ನೀರನ್ನ ತೊಗೊಂಡಿದ್ದೀನಿ, ಅರ್ಧ ಲೋಟಕ್ಕೆ 3/4 ಲೋಟ ನೀರನ್ನ ತೊಗೊಂಡಿದ್ದೀನಿ, ಟೋಟಲಿ 2/4 ಲೋಟ ನೀರು. ಎರಡು ಕಾಲು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಜೀರಾ ರೈಸು ಉದುದ್ರಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಸೊ ಹಾಗಾಗಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಿಮ್ಮ ರುಚಿಗೆ ನೀವು ಎಷ್ಟು ಮಾಡ್ಕೋತೀರೋ ಅದ್ರ ಮೇಲೆ ನೀವು ಉಪ್ಪನ್ನು ಸೇರಿಸ್ಕೋಬೋದು. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬಂದರೆ ಸೂಪರಾಗಿರೋ ಜೀರಾ ರೈಸ್ ರೆಡಿ. ಸೊ ಅದನ್ನು ಕೂಡ ವೇಟ್ ಬಂದ ಮೇಲೆ ತೋರಿಸ್ತೀನಿ. ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಸೊ 2 ವಿಸಲ್ ಬಂದಮೇಲೆ ತೋರಿಸ್ತೀನಿ ನಿಮ್ಗೆ ಹೇಗಾಗಿದೆ ಅಂತ. ಹಾಗೆ ಇವತ್ತು ಕೆನೆ ಇತ್ತು, ಸೊ ಬೆಣ್ಣೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಮ್ಮ ಫ್ರಿಜ್ ಹಾಳಾಗಿತ್ತು, ತುಂಬ ದಿನ ಆಗಿತ್ತು, ನಾನು ನಿಮಗೆಲ್ಲ ತೋರಿಸ್ದೆ. ಫ್ರಿಜ್ ಕೂಡ ತೋರಿಸ್ತೀನಿ ನಾನು. ತುಂಬ ದಿನ ಆಯಿತು ನಮ್ಮ ಫ್ರಿಜ್ ಹಾಳಾಗಿ. ಹೊಸ ಫ್ರಿಜ್ಜು ಯಾಕೆ ತಂದ್ವಿ, ಹಳೆ ಫ್ರಿಜ್ ಏನಾಯಿತು ಅಂತೇಳಿ ಕೂಡ ಈ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ನಾನು ಬೆಣ್ಣೆನ ಕಡ್ದಾದ್ಮೇಲೆ ಹೇಳ್ತೀನಿ ನಾನು. ಸೊ ಅರ್ಧ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಉಳಿಸ್ಕೊಂಡಿದ್ದೀನಿ. ಸೊ ಇದು ಕಡ್ದು ತೋರಿಸ್ತೀನಿ ನೋಡಿ. ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಬೆಣ್ಣೆ. ಮತ್ತೊಂದು ಟ್ರಿಪ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಇದು 2ನೇ ಟ್ರಿಪ್ಪು. ಸೊ ಇದನ್ನು ಕೂಡ ತೋರಿಸ್ತೀನಿ ಹೇಗೆ ಬರುತ್ತೆ ಬೆಣ್ಣೆ ಅಂತ. ನೋಡಿ ಇದು 2ನೇ ಸರಿ ಬೆಣ್ಣೆ. ಸೊ ಇವಾಗ ಇದನ್ನು ತೊಳಿಬೇಕಲ್ಲ. ಬೆಣ್ಣೆ ನೋಡಿ ಹೇಗೆ ಬಂದಿದೆ. ತುಂಬ ದಿನ ಆಯಿತು ಬೆಣ್ಣೆ ಇಲ್ಲದೆ ನಮ್ಮ ಮನೇಲಿ. ಸೊ ಇವತ್ತು ಫೈನಲಿ ಬೆಣ್ಣೆ ಬಂತು. ಮಾಡ್ತಾ ಇರಲಿಲ್ಲ, ಫ್ರಿಜ್ ಹಾಳಾಗಿದ್ದಿದ್ದ ಕಾರಣದಿಂದ. ಸೊ ತುಂಬ ದಿನ ಆದಮೇಲೆ ಬೆಣ್ಣೆನ ಕಡ್ದಿದ್ದೀನಿ ನೋಡಿ. ನೋಡಿ 1 ಡಬ್ಬಿ ಬೆಣ್ಣೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ ಬೆಣ್ಣೆ. ಇದನ್ನು ನಾನು ತೊಳೆದು ಸ್ಟೋರ್ ಮಾಡಿ ಇಡಬೇಕೀಗ. ಮತ್ತೆ ಸಿಗ್ತೀನಿ ನಿಮಗೆ. ನೋಡ್ಬೋದು ರೈಸಿಂದು ವೆಯ್ಟ್ ಹೋಗಿದೆ. ಓಪನ್ ಮಾಡೋಣ ಹೇಗಾಗಿದೆ ಅಂತ. ವಾವ್, ಸೂಪರ್ ಅಲ್ವಾ. ನಿಜ ಸೂಪರ್ ಆಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅನ್ನ ನೋಡಿ ಎಷ್ಟು ಹುಡಿಯಾಗಾಗಿದೆ. ವಾವ್, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ದಾಲ್ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತಲ್ವ. ಬನ್ನಿ ಟಿಫನ್ ಮಾಡೋಣ ಎಲ್ಲರೂ. ನೋಡಿ ಈ ರೀತಿ ಆಗಿದೆ ಜೀರಾ ರೈಸ್. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ನನಗಂತೂ ಸೂಪರ್ ಅನಿಸ್ತು. ಜೀರಾ ರೈಸ್ನ ಹಾಕ್ಕೊಂಡು ಲಾಸ್ಟಿಗೆ ತಿಂದ್ವಿ. ತುಂಬ ಚೆನ್ನಾಗಾಗಿತ್ತು. ನಾನು ಬೇಳೆ ದಾಲ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಹಾಗಾಗಿ ರೈಸಿಗೆ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಅಡ್ಜಸ್ಟ್ ಆಯಿತು. ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದೇ ರೀತಿ ಜೀರಾ ರೈಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಸಿಂಪಲಾಗಿ ಮಾಡುವಂಥದ್ದು. ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇದೇ ಹೊಸ ಫ್ರಿಡ್ಜ್ ತೊಗೊಂಡಿದ್ದು ನಾವು. ತುಂಬ ಚೆನ್ನಾಗೇ ಬಂದಿದೆ. ನಾನು ವೀಡಿಯೋನ ಹಾಕಬೇಕು ಅಂತ ಅಂದ್ಕೊಂಡೆ, ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಆದರೆ ಒಂದು ಮನೆ ವೀಡಿಯೋ ಮಾಡಿದಾಗ ತೋರಿಸಿದ್ದೆ, ಫುಲ್ ವೀಡಿಯೋ ಹಾಕಲಿಲ್ಲ ನಾನು ಎಲ್ಲಿ ತೊಗೊಂಡಿದ್ದೇನು ಅಂತ. ಅದು ಕೂಡ ನಾನೀಗ ಯಾವ ಅಂಗಡಿಲಿ ತೊಗೊಂಡಿದ್ದೇನು ಅಂತ ಶೇರ್ ಮಾಡ್ತೀನಿ. ಅದನ್ನು ಹೇಳ್ತೀನಿ, ಬೇಕಾದ್ರೆ ನೋಡ್ಕೋಬೋದು. ಈ ರೀತಿಯಾಗಿದೆ. ನಾನು ಜಸ್ಟ್ ಹಾಗೆ ಜೋಡಿಸ್ಕೊಂಡಿಲ್ಲ, ಚೆನ್ನಾಗೆ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲ ಜೋಡಿಸ್ಕೋಬೇಕು. ಸೊ ನೋಡ್ಬೋದು ಒಳಗೆಲ್ಲ ಚೆನ್ನಾಗಿದೆ ಫ್ರಿಡ್ಜು, ಬಟ್ ಸ್ವಲ್ಪ ಎತ್ತರ ಆಗಿದೆ. ನಮ್ಮದು 2ನೇ ಫ್ರಿಜ್ ಇತ್ತಲ್ಲ, ಈ ಫ್ರಿಜ್ ಏನಾಯಿತು ಅಂತ ಅಂದರೆ ಫುಲ್ ಹಾಳಾಯಿತು ಈ ಫ್ರಿಜ್ಜು. ಅದನ್ನು ರೆಡಿ ಮಾಡ್ಸೋಕೆ ನೋಡಿದ್ವಿ, ಬಟ್ ಅದು ತುಂಬ ಕಾಸ್ಟ್ಲಿ ಆಯಿತು. ಮತ್ತು 1 ವರ್ಷ ಗ್ಯಾರಂಟಿ ಕೊಡೋದಂತ ಹೇಳಿದರು, ಅದಕ್ಕೋಸ್ಕರ ರೆಡಿ ಮಾಡಿಸ್ಲಿಲ್ಲ. ಈ ಫ್ರಿಜ್ಜನ್ನು ಹಾಗೆ ಸ್ಟೋರ್ ಥರ ಮಾಡ್ಕೊಬಿಟ್ಟಿದ್ದೀನಿ. ಪ್ರತಿಯೊಂದು ಐಟಮ್ ಈ ಫ್ರಿಜ್ ಒಳಗೆ ಇಟ್ಕೊಬಿಡ್ತೀನಿ.
ಅಲ್ಲಲ್ಲೇ ಕೈಗೆ ಸಿಗೋ ಥರ ಇದನ್ನು ಹಾಕಲಿಲ್ಲ, ನಾವು ಹಾಗೆ ಇಟ್ಕೊಂಡಿದ್ದೀವಿ ಈ ಫ್ರಿಜ್ ಇರಲಿ ಅಂತ. ಈ ಫ್ರಿಜ್ ಮಾತ್ರ ಚೆನ್ನಾಗಿತ್ತಲ್ವ, ಸೊ ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀವಿ. ಈಗ ಹಾಕಲ್ಲ ಸದ್ಯಕ್ಕೆ, ಮುಂದೆ ಯಾವಾಗಾದ್ರೂ ಬಂದರೆ ಹಾಕ್ಬೋದು. ಈ ಫ್ರಿಜ್ ತುಂಬ ಇಷ್ಟ ಆಯ್ತು ನನಗೆ. ಹೊಸ ಡಿಸೈನಲ್ಲಿ ತೊಗೊಂಡಿದ್ದು ನಾನು, ಬಟ್ ಹ್ಯಾಂಡಲ್ ಇರೋದು ತೊಗೊಂಡಿಲ್ಲ. ಈ ರೀತಿ ಸೈಡಲ್ಲಿ ಹಿಡ್ಕೊಂಡು ತೆಗಿಯೋವಂಥದ್ದನ್ನ ತೊಗೊಂಡಿದ್ದು ನಾನು. ಚೆನ್ನಾಗಿದೆ ತುಂಬ. ಸೊ ಈ ಫ್ರಿಜ್ ಇಷ್ಟೇ. ಈ ಫ್ರಿಜ್ಜಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಇದೇ ಫ್ರಿಜ್ ಅಂಗಡಿಗೆ ನಾವು ಹೋಗಿದ್ದು ಫ್ರಿಜ್ ತೊಗೋಬೇಕು ಅಂತ. ಇಲ್ಲೇ ಶಿಗ್ಗಾವಲ್ಲಿದೆ. ಸೊ ಅಲ್ಲೇ ಹೋಗಿದ್ವಿ ಫ್ರಿಜ್ನ ನೋಡಿಕೊಂಡು ತರೋಣ ಅಂತೇಳಿ. ತುಂಬ ವೆರೈಟೀಸ್ ಇದ್ವು, ಎಲ್ಲ ರೈಟು ಜಾಸ್ತಿ ಇತ್ತು. ನಾವು ತೊಗೊಂಡಿದ್ದಂಥ ಫ್ರಿಜ್ಜು 15,500 ಏನೋ. ತುಂಬ ಚೆನ್ನಾಗಿತ್ತು ಫ್ರಿಜ್ಜು ತೊಗೊಂಡಿದ್ದು. ತೊಗೊಂಡ್ವಿ ಇದೇ ಅಂಗಡೀಲಿ ತೊಗೊಂಡು ಬಂದ್ವಿ. ಇಷ್ಟ ಕೂಡ ಆಯಿತು, ಕಡಿಮೆ ಕೂಡ ಕೊಟ್ಟರು ಅವರು. ಸೊ ಕಮ್ಮಿನೂ ಮಾಡಿಕೊಂಡ್ರು. ಇದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಪ್ಪ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಯಾಕೋ ಪೂರ್ತಿ ವಿಡಿಯೋ ನೋಡೋದೇ ಇಲ್ಲ ಅಂತೀರ ನೀವು. ಸೊ ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಾಳೆ ಸೋಮವಾರ ಅಲ್ವಾ, ಸೊ ತಲೆಗೆ ಸ್ನಾನ ಮಾಡಬೇಕಲ್ವಾ, ಸೋಮವಾರ ತಲೆ ಸ್ನಾನ. ಸೊ ಹಾಗಾಗಿ ಸ್ನಾನ ಮಾಡೋ ಹಿಂದಿನ ದಿನವೇ ಕೂದಲಿಗೆ ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಟ್ಬಿಡ್ತೀನಿ. ಯಾಕೆಂದರೆ ಕೂದಲು ತುಂಬ ಚೆನ್ನಾಗಿ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನ ಕೇಳ್ತೀರಾ ನಿಮ್ಮ ಕೂದಲಿಗೆ ಏನು ಹಾಕ್ತೀರಾ ಅಂತ. ನನ್ನ ಕೂದಲಿಗೆ ನಾನು ಮನೇಲೇ ಮಾಡಿರುವಂಥ ಎಣ್ಣೆನೇ ಹಾಕೋದು. ಬಟ್ ಆ ಎಣ್ಣೆ ಖಾಲಿ ಆದಾಗ ವಾಟಿಕ ಎಣ್ಣೆ ಹಾಕ್ತೀನಿ. ಬಟ್ ನೋಡ್ಬೋದು ಚೆನ್ನಾಗಿ ಬರುತ್ತೆ. ಇದು ನನ್ನ ಕೂದಲಿಗೆ ಮೊದಲು ಸಿಕ್ಕಾಪಟ್ಟೆ ಉದುರುತ್ತಿತ್ತಲ್ಲ, ಬಟ್ ಆವಾಗ ಇದನ್ನೇ ಹಾಕ್ತಿದ್ದೆ ನಾನು. ಬಟ್ ಮನೇಲೇ ಎಣ್ಣೆ ಮಾಡ್ಕೊಳಕ್ಕೆ ಹಿಡಿದ್ಮೇಲೆ ನಾನು ಈ ಎಣ್ಣೆ ಬಳಸಲ್ಲ ಕಮ್ಮಿ. ಬಟ್ ಈಗ ಮಾಡ್ಕೊಂಡಿದ್ದ ಎಣ್ಣೆ ಖಾಲಿಯಾಗಿದೆ, ಹಾಗಾಗಿ ಇವತ್ತು ವಾಟಿಕ ಎಣ್ಣೆನ ಹಾಕ್ತಾಯಿದ್ದೀನಿ. ಆ ಎಣ್ಣೆ ಮಾಡ್ಕೋಬೇಕು, ಟೈಮ್ ಆಗಿಲ್ಲ ನನಗೆ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಎಣ್ಣೆನ ಹಚ್ಚಿ ಬಿಟ್ಬಿಡ್ತೀನಿ ಇಡೀ ನೈಟ್ ಫುಲ್ಲು. ಒಂದು 10 ನಿಮಿಷ ಚೆನ್ನಾಗಿ ಕೂದಲಿಗೆ ಎಣ್ಣೆ ಹಚ್ಚಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಟರ್ ಅಂದರೆ ಫೀಲ್ ಏನೋ ಒಂಥರ ಸಮಾಧಾನ. ಸೊ ಈ ರೀತಿ ಎಣ್ಣೆ ಹಚ್ಚಿ ಚೆನ್ನಾಗಿ ಬಿಟ್ಬಿಡ್ತೀನಿ. ಬಿಟ್ಟು ಮಾರನೇ ದಿನ ತಲೆ ಸ್ನಾನ, ಕೆಲಸ ಎಲ್ಲ ಮುಗಿಸಿ ತಲೆ ಸ್ನಾನ ಮಾಡಿಬಿಟ್ರೆ ಕೂದಲು ಚೆನ್ನಾಗಿರುತ್ತೆ, ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಸೊ ಮೈಂಡು ಕೂಡ ಸ್ವಲ್ಪ ಫ್ರೆಶ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಎಣ್ಣೆನ ಹಚ್ಚಿ ನೈಟಲ್ಲಿ ಹಚ್ಚಿ ಬಿಟ್ಬಿಡ್ತೀನಿ. ಎಣ್ಣೆ ಬೆಳಗ್ಗೆ ಸ್ನಾನ ಮಾಡೋದಾದರೆ ಕಡಿಮೆ ಎಣ್ಣೆ ಹಾಕೋದು ನಾನು, ಬಟ್ ಹಾಕ್ತೀನಿ. ಅಮ್ಮ ಬಾಯ್ತಾ ಇರ್ತಾರೆ ಕೂದಲಿಗೆ ಎಣ್ಣೆ ಹಾಕು ಅಂತ. ಬಟ್ ನಾನೇ ಕಮ್ಮಿ ಸ್ವಲ್ಪ ಹಾಕೋದು. ಬಟ್ ನಾಳೆ ತಲೆ ಸ್ನಾನ ಮಾಡೋದನ್ನಾಗ ನೈಟಲ್ಲಿ ತುಂಬ ಚೆನ್ನಾಗಿ ಎಣ್ಣೆನ ಹಚ್ಚಿ ಬಿಡ್ತೀನಿ, ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕು ಶೇರು ಕಮೆಂಟು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನೀವೆಲ್ಲರ ಸಪೋರ್ಟಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಸೋಮವಾರ, ನಾಳೆ ವಿಡಿಯೋನ ನಾಳೆ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್. ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಬ್ಲಾಗ್ನ ಈಗ ಕಂಟಿನ್ಯೂ ಮಾಡಿ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಹೇಗಾರು ಇರಲಿ, ಬಟ್ ನೀವೆಲ್ಲರೂ ಪ್ರೀತಿಯಿಂದ ಕಮೆಂಟ್ ಮಾಡ್ತಿರಲ್ಲ, ಸೊ ಅದೇ ಖುಷಿ. ಅದೇ ರೀತಿ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ಲರ ಸಪೋರ್ಟ್ಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್ ಆಲ್. ಬಾಯ್.